ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ. ಸ್ಪಂದನ ವಾಹಿನಿಯ ವೀಕ್ಷಕರಿಗೆ ನಮಸ್ಕಾರ. ಇದು ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆಯ ವಿಶೇಷ ಕಾರ್ಯಕ್ರಮ. ನಿಮ್ಮೂರಿನ ಪ್ರತಿಭೆಗಳನ್ನು ಅನಾವರಣಗೊಳಿಸುವಂಥ ಈ ನಮ್ಮ ವೇದಿಕೆಯಲ್ಲಿ ಈ ದಿನ ನಮ್ಮ ಜೊತೆಗಿದ್ದಾರೆ ಒಬ್ಬರು ವಿಶೇಷವಾದ ಅತಿಥಿ ಅಂತ ಹೇಳ್ಬೋದು. ಇವರ ವೃತ್ತಿಯೇ ಬೇರೆ, ಪ್ರವೃತ್ತಿಯೇ ಬೇರೆ. ಪ್ರವೃತ್ತಿಯಲ್ಲಿ ಸಾಹಿತಿಯಾಗಿ ಬಹಳಷ್ಟು ವಿವಿಧ ಒಂದು ಸಾಹಿತ್ಯಗಳನ್ನು ಬರೆದವರು ಇವರೇ ನಮ್ಮೂರಿನ ಹೆಮ್ಮೆ ಪುಷ್ಪ ಪ್ರಸಾದ್ ಅವರು. ಬನ್ನಿ ಅವರನ್ನು ಸ್ವಾಗತಿಸೋಣ. ಪುಷ್ಪ ಪ್ರಸಾದ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಓಕೆ, ನೀವು ಈಗ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಇಲ್ಲಿಗೆ ಬಂದು ಕೂತ್ಕೊಂಡಿದ್ದೀರಾ. ಕರೆಂಟ್ ನಿಮ್ಮ ಸಿಚುವೇಶನ್ ಹೇಗೆ ಫೀಲ್ ಆಗ್ತಾ ಇದೆ ನಿಮಗೆ? ಅಂದರೆ ನಾನು ಇದು ಬಯಸದೇ ಬಂದ ಭಾಗ್ಯ ಅಂತಲೇ ಹೇಳ್ಬೋದು. ನಿಮ್ಮ ವೃತ್ತಿ ಮತ್ತು ಪ್ರವೃತ್ತಿ ಎರಡೂ ಬೇರೆ ಬೇರೆ. ಹೌದು, ಆಶ್ಚರ್ಯ. ಈಗ ನೋಡಿ, ಸಾಹಿತಿಗಳಂದಾಕ್ಷಣ ಶಿಕ್ಷಕರು ಅಂತ ಮೊದಲಿಗೆ ಬರುವುದು. ಶಿಕ್ಷಕರು ಅಂತ ಹೇಳ್ತೇನೆ. ನಾನು ನಿಮಗೆ ಕೂಡ ಹೇಳಿದ್ದೀನಿ ಶಿಕ್ಷಕಿಯ ಅಂತ. ನಿಮ್ದು ವೃತ್ತಿಯೇ ಬೇರೆ, ಪ್ರವೃತ್ತಿಯೇ ಬೇರೆ. ಅದು ಹೇಗೆ ಮ್ಯಾಚ್ ಆಯ್ತು? ನೀವು ಹೇಗೆ ಸಾಹಿತ್ಯವನ್ನು ಸೆಲೆಕ್ಟ್ ಮಾಡಿದ್ರಿ? ಯಾವ ರೀತಿ ಸಾಹಿತ್ಯ ಕ್ಷೇತ್ರಕ್ಕೆ ಬಂದ್ರಿ? ನಾನಂದರೆ ನನಗೆ ಫಸ್ಟ್ ಅಂದರೆ 6ನೇ ಕ್ಲಾಸಲ್ಲಿ ಇರಬೇಕಾದ್ರೆ ನಾನು ಸುಮ್ಮನೆ ಬರಿತಾ ಇದ್ದೆ. ಅಂದರೆ ಈಗ 6ನೇ ಕ್ಲಾಸಲ್ಲಿ ಇರಬೇಕಾದ್ರೆ ನನ್ನ ತಮ್ಮನಿಗೆ ತಂಗಿಗೆಲ್ಲ ಭಾಷಣ ಬರೆದು ಕೊಟ್ಟಿದ್ದೆ. ಅವರು 3ನೇ ಕ್ಲಾಸ್ 4ನೇ ಕ್ಲಾಸಲ್ಲೆಲ್ಲ ಇರಬೇಕಾದ್ರೆ ಭಾಷಣ ಬರೆದಿದ್ದೆ. ಸೊ ಅದರಿಂದ ಆ ಭಾಷಣ ಬಂದಾಗ ಅವರು ಆ ಭಾಷಣವನ್ನು ಮಾಡಿ ಅದು ಫಸ್ಟ್ ಪ್ರೈಸ್ ತಗೊಂಡ್ರು. ಅವರು ಇಬ್ಬರು, ತಂಗಿ ಕೂಡ ಅಷ್ಟೇ, ತಮ್ಮ ಕೂಡ ಅಷ್ಟೇ. ಅದು ನಾನು ಬರೆದು ಕೊಟ್ಟ ಭಾಷಣದಿಂದ ಅವ್ರು ಫಸ್ಟ್ ಪ್ರೈಸ್ ಬಂತು. ಅಲ್ಲಿಂದನೇ ನನಗೆ ಏನಾದರೂ ಬರಿಬೇಕು ಅಂತ ಹೇಳಿ ಇದು ಮಾಡ್ತಾರೆ. ನಮ್ಮ ಶಾಲೆ ಶಿಕ್ಷಕರಾಗಲಿ ಯಾರೇ ಆಗಲಿ, ಅದು ಆಯಿತು ನೀನು ಇಷ್ಟು ಒಳ್ಳೆ ಬರೆದಿದ್ದೀಯಲ್ವಾ, ಹಾಗಾಗಿ ನೀನು ಇನ್ನೂ ಬರಿಬೋದು ಅಂತ ಹೇಳಿ ಅವರೇ ನನ್ನನ್ನು ಮೇಲಕ್ಕೆ ತಂದಿದ್ದು. ಹಾಗೆ ನಮ್ಮ ಮನೆಯಲ್ಲಿ ಕೂಡ ತುಂಬಾ ಸಪೋರ್ಟ್ ಮಾಡಿದರು ಬರಿ ಅಂತ. ಹೆಚ್ಚಾಗಿ ಅಂತ ಹೇಳಿದರೆ ನಾನು ಅಜ್ಜಿ ಮನೇಲಿ ಬೆಳೆದಿದ್ದು, ಅಪ್ಪ ಅಮ್ಮನ ಟಚ್ಚೇ ಇಲ್ಲ ನನಗೆ. ಅಜ್ಜಿ ಮನೇಲಿ ಬೆಳೆದಿದ್ದರಿಂದ ನನ್ನ ಸೋದರ ಮಾವನವರೇ ನನಗೆ ಸ್ಫೂರ್ತಿ. ಯಾವುದೇ ಇದಕ್ಕೆ ಇಷ್ಟು ಮೇಲೆ ಬರಬೇಕಾದ್ರೆ ಅವರೇ ಸ್ಫೂರ್ತಿ ನನಗೆ. ಓಕೆ, ನೀವು ಹೇಳಿದ್ರಿ ಭಾಷಣಗಳ ಮೂಲಕ ಸಾಹಿತ್ಯ ಒಂದು ವೃತ್ತಿ ಆರಂಭ ಆಯಿತು ಅಂತ. ಈ ಭಾಷಣ ಅಂದಾಕ್ಷಣ ಒಬ್ಬರ ಬಗ್ಗೆ ಕೊಡ್ತೇವೆ. ಈಗ ಸ್ವಾತಂತ್ರ್ಯ ದಿನಾಚರಣೆ ಅಂದಾಗ ಸ್ವಾತಂತ್ರ್ಯದ ಬಗ್ಗೆನೇ ನಾನು ಬರೆದಿದ್ದು ಕೂಡ. ಮತ್ತೆ ಈ ಸಾಹಿತ್ಯಗಳಲ್ಲೂ ಹಾಗೆ ನಾವು ಈಗ ಕವನ ಬರೆದಾಗ ಒಂದು ರೈಮಿಂಗ್ ವರ್ಡ್ ಅಂದ್ರೆ ಪ್ರಾಸಪದಗಳು ಬರ್ತವೆ, ಮಳೆ ಬೆಳೆ ಆ ರೀತಿ ಬರ್ತದೆ. ಆದ್ರೆ ನೀವು ಸಾಹಿತ್ಯದಲ್ಲೂ ಕೂಡ ಬಹಳಷ್ಟು ವಿವಿಧ ಒಂದು ಇದರಲ್ಲಿ ಸಾಧನೆ ಮಾಡಿದ್ರಿ. ಸಾಹಿತ್ಯದಲ್ಲಿ ಎಷ್ಟು ಬಗೆ ಇದೆ, ನೀವು ಎಷ್ಟೆಲ್ಲ ಬಗೆಯಲ್ಲಿ ಕಥೆಗಳನ್ನು ಬರೆದಿದ್ದೀರಿ ಆಗ್ಬೋದು, ಪದ್ಯಗಳನ್ನು ಬರೆದಿದ್ದೀರಿ, ಅದರ ಬಗ್ಗೆ ಹೇಳ್ತಾ ತುಂಬ ಇದೆ. ಸಾಹಿತ್ಯ ಪ್ರಕಾರದಲ್ಲಿ ಕಲಿಯುವಂಥದ್ದು ತುಂಬ ಇದೆ. ಈಗ ನಾನು ಕೂಡ ಅಷ್ಟು ಆಗಿ ನನಗೆ ಗೊತ್ತಿಲ್ಲದಿರುವಂಥದ್ದು ನಾನು ಇನ್ನೂ ಕಲಿಬೇಕಾಗಿರೋದು ಕೂಡ ತುಂಬಾ ಇದೆ. ಆದರೂ ತುಂಬಾ ಇದೆ. ಮುಕ್ತಕ್ಕಾಗ್ಬೋದು, ಅನಿಗವನ ಆಗ್ಬೋದು, ಚುಟುಕಾಗ್ಬೋದು, ಗಜಲ್ ಆಗ್ಬೋದು, ಕವನ ಆಗ್ಬೋದು, ಕವಿತೆ ಆಗ್ಬೋದು, ಬೇರೆ ಬೇರೆ ಇದೆ. ಗುಣಿತಾಕ್ಷರ ಕವನ ಇರ್ಬೋದು, ಹಾಯ್ಕುಗಳಿರ್ಬೋದು, ಯಾವುದೇ ಒಂದು ಪ್ರಕಾರದ ಕವನ ಆದರೂ ಕೂಡ ಅದರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬರೆಯುವಂಥದ್ದು. ಆ ಕವನ ಒಂದು ಬರೀಬೇಕಾದ್ರೆ ನಮಗೆ ಆ ಫೀಲಿಂಗ್ ಬರಬೇಕು. ನಮಗೆ ಈಗ ಒಂದು ಪ್ರೀತಿ ಅನ್ನೋದು ಬರಿಬೇಕಾದ್ರೆ ಆ ಪ್ರೀತಿಯನ್ನು ನಾವೇ ಇಮ್ಯಾಜಿನ್ ಮಾಡ್ಕೊಂಡು ಬರಿಬೇಕು. ಪ್ರೀತಿ ಅಂದರೆ ಒಂದು ಹುಡುಗ ಹುಡುಗಿ ಹೇಗಿರ್ತಾರೆ, ಸೊ ಆ ಪ್ರೀತಿ ಅನ್ನೋದು ಹೇಗೆ ಒಬ್ಬರ ಮನಸ್ಸಿಂದ ಇನ್ನೊಬ್ಬರ ಮನಸ್ಸಿಗೆ ಯಾವ ರೀತಿಯಲ್ಲಿ ಪರಿವರ್ತನೆ ಆಗುತ್ತೆ, ಅವರ ಮನಸ್ಸೇನು. ಅಥವಾ ಈಗ ನೀವು ಒಂದು ಹುಡುಗ ಅಂತ ತಿಳ್ಕೊಳ್ಳಿ, ನಾನು ಹುಡುಗಿ ಅಂತ ತಿಳ್ಕೊಂಡಿದ್ದೀನಿ. ಈಗ ನಿಮ್ಮ ಮೇಲೆ ಒಂದು ಕವನ ಬರಿಬೇಕಾದ್ರೆ ನನಗೆ ನಿಮ್ಮ ಮೇಲೆ ಆ ಪ್ರೀತಿ ಅನ್ನೋದು ಹುಟ್ಟಬೇಕು. ಆ ಪ್ರೀತಿ ಹುಟ್ಟಿ ಅದು ಮತ್ತೆ ಬೆಳೀತಾ ಆ ಮನಸ್ಸು ಒಂದಾಗ್ತಾ ಅದರ ಮೇಲೆ ಬರಿಬೇಕು. ಆ ಫೀಲಿಂಗ್ ನಾವು ನಮ್ಮ ಮನದಲ್ಲಿ ಅಳವಡಿಸ್ಕೊಂಡು ಬರೆದ್ರೆ ಅದು ಬರಿತಾ ಹೋಗ್ಬೋದು. ಯಾವುದೇ ಒಂದಾದರೂ ಕೂಡ ಪ್ರೀತಿ ಅಂತಲ್ಲ, ಬೇರೆ ಯಾವುದೇ ಒಂದು ಭಾಷೆ ಆಗ್ಬೋದು ಅಥವಾ ಶಬ್ದಗಳಾಗ್ಬೋದು, ಯಾವುದೇ ಒಂದು ಇದರಲ್ಲಿ ಬರಿಬೋದು. ಸಾಹಿತ್ಯ ಬರಿಬೇಕಾದ್ರೆ ನಾವು ಒಂದು ಫೀಲ್ ಮಾಡ್ಕೊಂಡು ಬರಿಬೇಕು. ಹೌದು, ನಮಗೆ ಒಂದು ಆ ಭಾವನೆ ಬಂದ್ರೇನೆ ನಮಗೆ ಅದರ ಮೇಲೆ ಬರೀಲಿಕ್ಕೆ ಸಾಧ್ಯ ಆಗುವಂಥದ್ದು. ಈಗ ಸುಮ್ಮನೆ ನಮ್ಗೆ ಒಂದು ಬರೆದು ಏನಾದರೂ ಬರೀರಿ ಅಂತ ಕೊಟ್ಟರೆ ನಾವು ಅದ್ರ ಬಗ್ಗೆ ಏನೂ ಬರೆಯುವಂತ ಇಲ್ಲ. ನಮಗೆ ಆ ಫೀಲಿಂಗ್ ಬರಬೇಕು, ಅದು ನಮ್ಮ ಮನಸ್ಸಿನ ಅಂತರಾಳದಿಂದ ಬರಬೇಕು. ಓಕೆ ಮೇಡಮ್, ಈಗ ನೋಡಿ ಸಾಹಿತ್ಯ ಅಂತ ಬಂದಾಕ್ಷಣ ಕತೆ ಕವನಗಳಾಗಿರ್ಬೋದು ಬರೀಲಿಕ್ಕೆ ನಮಗೆ ಮೊದಲನೇ ಸ್ಟೇಜ್ ಅಂದರೆ ನಮ್ಮ ಸ್ಕೂಲ್ ಆಗಿರ್ಬೋದು, ಕಾಲೇಜ್ ಲೈಫಲ್ಲಿ ಆಗಿರ್ಬೋದು. ನೀವು ಯಾವಾಗ ಬರೀಲಿಕ್ಕೆ ಪ್ರಾರಂಭ ಮಾಡಿದಿರಿ ಮತ್ತು ಯಾವುದು ಮೊದಲ ಕವನ ಆಗಿದೆ ನಿಮ್ಮದು? ನನ್ನ ಮೊದಲ ಕವನ ಅಂತ ಹೇಳಿದರೆ ನಮ್ಮೂರ ಶಾಲೆ ಬಗ್ಗೆ ಬರೆದಿದ್ದೆ ನಾನು ಅಷ್ಟೇ.
ಎಷ್ಟನೇ ಕ್ಲಾಸಲ್ಲಿ ಇರುವಾಗ? 6ನೇ ಕ್ಲಾಸಲ್ಲಿ ಇದ್ದಾಗ ಬರೆದಿದ್ದು. ಅದನ್ನೇ ನಮ್ಮ ಗುರುಗಳು ನೋಡಿಬಿಟ್ಟು, ಓ ನೀನು ಚೆನ್ನಾಗಿ ಬರಿತೀಯಮ್ಮ, ಇನ್ನೂ ನಿನಗೆ ಬರಿಬೋದು ಅಂತ ಹೇಳಿಬಿಟ್ಟು ಅಲ್ಲಿಂದನೇ ನನಗೆಲ್ಲ ಬರೆಸ್ತಾ ಇದ್ರು. ಮನೆಯಲ್ಲಿ ಕೂಡ ಎಲ್ಲರೂ ಸಪೋರ್ಟ್ ಮಾಡ್ತಾಯಿದ್ರು. ಹಾಗಾಗಿ ಬರಿತಾ ಬಂದೆ. ಓಕೆ. ಸ್ಕೂಲ್ ಲೈಫಲ್ಲಿ ಬಂದಾಗ, ನಾವು ಸಾಹಿತಿಗಳು ಬಂದಾಗ ನಮಗೆ ಮೇನ್ ಆಗಿ ಬರಬೇಕಾದದ್ದು ಲ್ಯಾಂಗ್ವೇಜ್ ಟೀಚರ್ಸ್ನವರು. ಹೌದು. ನಿಮ್ಮ ಲೈಫ್ ಅಲ್ಲ ಅಂದರೆ ನಿಮ್ಮ ಈ ಸಾಹಿತ್ಯ ಜರ್ನಿಯಲ್ಲಿ ಲ್ಯಾಂಗ್ವೇಜ್ ಟೀಚರ್ನವರು ಎಷ್ಟು ಇಂಪಾರ್ಟೆಂಟ್ ಆಗಿದೆ, ಹೇಗೆ ಸಪೋರ್ಟ್ ಮಾಡಿ? ಹೌದು, ನಮಗೆ ಪ್ರಾಥಮಿಕ ಸ್ಕೂಲಲ್ಲಿ ಇರಬೇಕಾದ್ರೆ ನನಗೆ ಚಿಯಮ್ಮ ಟೀಚರ್ ಅಂತ ಇದ್ರು, ಕಮಲಮ್ಮ ಟೀಚರ್ ಅಂತ ಇದ್ರು, ಕುಸುಮ ಟೀಚರ್ ಅಂತ ಇದ್ರು, ಶಾರದಾ ಟೀಚರ್ ಅಂತ ಇದ್ರು. ಅವರು ನನಗೆ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡ್ತಾಯಿದ್ರು. ಅವರ ಮಕ್ಕಳಿಗೆ ಬೈತಾ ಇದ್ರು, ನೋಡಿ ಇವಳಿಗೆ ಬರೀಲಿಕ್ಕೆ ಬರ್ತದೆ, ನಿನಗೆ ಬರೋದಿಲ್ಲ ಅಂತ ಹೇಳಿ ತುಂಬ ಬೈತಾ ಇದ್ರು ಅವರು ಕೂಡ. ಅವರು ಈಗ ಇಲ್ಲ, ಅವರು ಯಾರು ಕೂಡ ಇಲ್ಲ. ಕಮಲಮ್ಮ ಟೀಚರ್, ಕುಸುಮ ಟೀಚರ್ ಇದ್ದಾರೆ, ಬಟ್ ಎಲ್ಲಿದ್ದಾರೆ ಅಂತಲೂ ಗೊತ್ತಿಲ್ಲ ಇವಾಗ. ಆದರೆ ಅಷ್ಟೇ, ಅವರೆಲ್ಲ ಸಪೋರ್ಟ್ ಮಾಡ್ತಾಯಿದ್ರು. ಮತ್ತು ನಾವು ಪ್ರೌಢಶಾಲೆಗೆ ಬಂದ ಮೇಲೆ ಅಲ್ಲಿ ಪ್ರಶಾಂತ್ ಸರ್, ಕೃಷ್ಣಪ್ಪ ಸರ್, ರಶ್ಮಿ ಟೀಚರ್ ಅಂತ ಇದ್ದರು. ಅವರಂತೂ ತುಂಬ, ನೀವು ಇದು ಬರಿ ಪುಷ್ಪ ಬಾಯಿಲಿ, ನೀನು ಇದು ಬರಿ, ಇದು ಮಾಡೋ, ಇದು ಹಾಡು, ಇದು ಹೇಳು, ಇದನ್ನೇ ಅವರು ಎಲ್ಲೆಲ್ಲಿಗೆಲ್ಲ ಕರ್ಕೊಂಡು ಹೋಗೋದು ಅಂಥದ್ದೆಲ್ಲ ಮಾಡ್ತಾಯಿದ್ರು. ಓಕೆ. ಮತ್ತೊಂದು ನಿಮ್ಮಲ್ಲಿ ವಿಶೇಷ ಏನಂದ್ರೆ, ನೀವು ಮೂಲತಃ ಮಡಿಕೇರಿಯವರು. ಹೌದು. ಮಡಿಕೇರಿಯಿಂದ ಉಡುಪಿಗೆ ಹೇಗೆ ಜರ್ನಿ ಸ್ಟಾರ್ಟ್ ಆಯ್ತು? ನನ್ನ ಗಂಡನ ಮನೆ ಉಡುಪಿ, ಹಾಗಾಗಿ ನಾನು ಇಲ್ಲಿ ಮದುವೆ ಮಾಡ್ಕೊಂಡು ಇಲ್ಲಿ ಬಂದೆ. ಅದು ಕೂಡ ಹಾವಭಾವಗಳು ಬೇರೆ, ಊಟ ಬೇರೆ. ನೀವು ಮತ್ತೆ ಸಾಹಿತ್ಯ ಕ್ಷೇತ್ರ ಪ್ರಾರಂಭ ಮಾಡಿದ್ದು ಮಡಿಕೇರಿಯಲ್ಲಿ. ಹೌದು. ಉಡುಪಿಗೆ ಬಂದು ಹೇಗೆ ನಿಮ್ಮ ಸಾಹಿತ್ಯ ಕ್ಷೇತ್ರ ಪ್ರಾರಂಭ ಆಯ್ತು ಉಡುಪಿಯಲ್ಲಿ ಅಂತ ಹೇಳಿದ್ರೆ, ನಾವು ಇಲ್ಲಿಗೆ ಬಂದೆ. ನಾನು ಮದುವೆ ಆಗಿ ಫಸ್ಟ್ ಇದ್ದಿದ್ದು ನಾನು ಮಡಿಕೇರಿಯಲ್ಲಿ. ಮದುವೆ ಆದ ನಂತರ ನಾನು ಗಂಡನ ಜೊತೆ ಹುಬ್ಳಿಯಲ್ಲಿದ್ದೆ, ಬೆಳಗಾವಿಯಲ್ಲಿದ್ದೆ, ದಾವಣಗೆರೆಯಲ್ಲಿದ್ದೆ, ಹೀಗೆ ಮಂಗಳೂರಲ್ಲಿದ್ದೆ, ಹಾಗೆ ಬೇರೆ ಬೇರೆ ಪ್ಲೇಸಲ್ಲಿದ್ದೆ. ಅವರಿಗೆ ಜಾಬ್ ಅಲ್ಲಿ ಇಲ್ಲಿ ಆಗಿದ್ದರಿಂದ ನಾನು ಕೂಡ ಅವರ ಜೊತೆಯಲ್ಲೇ ಇದ್ದೆ. ಅಲ್ಲೆಲ್ಲ ಬರಿತಾ ಬಂದಿದ್ದೆ. ಸೊ ಆಮೇಲೆ ನನಗೆ ಇಲ್ಲಿ ಜಾಬ್ ಸಿಕ್ತು. ಬೇರೆ ಕಡೆಯಲ್ಲಿ ಸಿಕ್ಕಿದಾಗ ನಾನು ಬಿಟ್ಟಿದ್ದೆ, ಬೇಡ ಮಗು ಚಿಕ್ಕದಿದೆ ಬೇಡ ಅಂತ ಹೇಳ್ಬಿಟ್ಟು ಗಂಡ ಬಿಡಿಸಿದ್ರು. ಆಮೇಲೆ ಮತ್ತೆ ಮಗ ಸ್ಕೂಲ್ಗೆ ಸ್ಟಾರ್ಟ್ ಆದಾಗ, ಇಲ್ಲಿ ಹೋಗು ನೀನು, ತೊಂದರೆ ಇಲ್ಲ ಅಂತೇಳಿ ಇಲ್ಲಿಗೆ ಮತ್ತೆ ಜಾಬಿಗೆ ಸೇರಿಕೊಂಡೆ. ಆ ಜಾಬಿಗೆ ಸೇರಿಕೊಂಡ ನಂತರ ನಾನು ಬರೆಯೋದೇ ಬಿಟ್ಟುಬಿಟ್ಟಿದ್ದೆ. ಆಲ್ಮೋಸ್ಟ್ ನನ್ನ ಎಲ್ಲನೂ ಬಿಟ್ಟುಬಿಟ್ಟಿದ್ದೆ. ಆಮೇಲೆ ನನಗೆ ಫೇಸ್ಬುಕ್ಕಲ್ಲಿ ಒಂದು ಸಲ ಪ್ರತಿಲಿಪಿ ಅನ್ನೋದು ಸಿಕ್ತು. ಆ ಪ್ರತಿಲಿಪಿಯಲ್ಲಿ ಅದರ ಒಳಗೆ ಹೋದಾಗ ಅದರ ಬ್ರಹ್ಮಾಂಡವೇ ಇದೆ ಅದರ ಒಳಗಡೆ, ಪ್ರತಿಲಿಪಿ ಅನ್ನೋದ್ರ ಒಳಗಡೆ. ಎಲ್ಲರ ಕತೆಗಳನ್ನ ಓದ್ತಾ, ಕವನಗಳನ್ನ ಓದ್ತಾ ಅದರಲ್ಲಿ ನೀವು ಕೂಡ ಬರಿಬೋದಂತಿತ್ತು. ಮತ್ತೆ ನನ್ನ ಜರ್ನಿಯನ್ನು ಅಲ್ಲಿಂದ ಸ್ಟಾರ್ಟ್ ಮಾಡಿದೆ. ಒಂದು ಕವನ ಬರ್ತೆ, ಸಾಕಷ್ಟು ವಿಮರ್ಶೆ ಮಾಡಿ ಅದಕ್ಕೆ ತುಂಬ ಕಮೆಂಟ್ಸ್ ಎಲ್ಲ ಬಂತು, ಚೆನ್ನಾಗಿ ಬರಿತೀರಾ ಅಂತ. ಅದೇ ನನಗೆ ಮತ್ತೆ ಇನ್ನಷ್ಟು ಹೆಚ್ಚು ಸ್ಫೂರ್ತಿ ತಂತು. ಪ್ರತಿಲಿಪಿಯಲ್ಲಿ ನಿತ್ಯವೂ ಬರಿತಾನೆ ಇದ್ದೀನಿ ನಾನು. ಪ್ರತಿಯೊಂದು ಕ್ಷೇತ್ರದಲ್ಲಿ ಆಗಿರಬಹುದು ಸ್ಪರ್ಧೆಗಳು ಬೇಕು. ಯಾಕಂದ್ರೆ ನಾವು ಯಾರಂತ ತೋರಿಸ್ಬೇಕಾದ್ರೆ ಸ್ಪರ್ಧೆಗಳು ಮುಖ್ಯ. ನೀವು ಭಾಗವಹಿಸಿದಂತಹ ಮೊದಲ ಸ್ಪರ್ಧೆ ಯಾವುದು, ಯಾವಾಗ ಪ್ರೈಸ್ ಬಂತು ನಿಮಗೆ, ಅದರ ಬಗ್ಗೆ? ಪ್ರೈಸ್ ಅಂತ ಹೇಳಿದರೆ, ನಾನು ಮೊದಲನೇ PUC ಆದ ನಂತರ ಹೀಗೆ ಬೇರೆ ಇದರಲ್ಲಿ ಡಿಗ್ರಿ ಕಾಲೇಜಿಗೆ ಹೋಗ್ತಾ ಇರಬೇಕಾದ್ರೆ, ಆ ಥರದಲ್ಲೆಲ್ಲ ಇರಬೇಕಾದ್ರೆ ಹೀಗೆ ಪೇಪರಲ್ಲೆಲ್ಲ ಬರಿತಾ ಇದ್ದೆ. ಶಕ್ತಿ ಪೇಪರ್ ಅಂತ ಇತ್ತು, ಪರಾಕ್ರಮ ಪೇಪರ್ ಅಂತ ಇತ್ತು ಮಡಿಕೇರಿಯಲ್ಲಿ. ಅಲ್ಲಿ ಎಲ್ಲ ಬರಿತಾ ಇದ್ದಾಗ ನನಗೆ ಪ್ರಥಮ ಬಹುಮಾನಗಳು ಸಿಕ್ತು. ಆ ಬಹುಮಾನ ಸಿಕ್ಕಿದ ತಕ್ಷಣ ನಮಗೊಂಥರ ಖುಷಿ, ಅಯ್ಯೋ ನನಗೆ ಸಿಕ್ತಲ್ಲ, ನಾನು ಬರೆದಿದ್ದು ಇಷ್ಟು ಚೆನ್ನಾಗಿದೆಯಾ, ನನಗೆ ಸಿಕ್ತಲ್ಲ ಅನ್ನೋದು ತುಂಬ ಖುಷಿ ಆಗ್ತಾ ಇತ್ತು. ಸೊ ಅಲ್ಲಿಂದ ಇನ್ನಷ್ಟು ಬರಿಬೋದಲ್ಲ ಅಂತ ಅದರಿಂದಲೇ ಮತ್ತೆ ಬರೀಲಿಕ್ಕೆ ಶುರುವಾದೆ. ಆಮೇಲೆ ಕರುಣಾ ಕಾವ್ಯ ಸಂಚಿಕೆ ಅಂತ ಒಂದಿತ್ತು, ಅದು ಶಿವಮೊಗ್ಗದಲ್ಲಿ. ಮಡಿಕೇರಿಯಲ್ಲೇ ಕೂತ್ಕೊಂಡು ಅಲ್ಲಿಂದನೇ ಬರೆದು ಪೋಸ್ಟ್ ಮಾಡಿದ್ದದು. ಪೋಸ್ಟಲ್ಲಿ ಆವಾಗ ಮೊಬೈಲ್ಗಳೆಲ್ಲ ಇರಲಿಲ್ಲ, ಪೋಸ್ಟ್ ಮಾಡಿದ್ದು. ಆ ಪೋಸ್ಟಲ್ಲಿ ಕೂಡ ಕಿರಿಯರ ವಿಭಾಗದಲ್ಲಿ ನನಗೆ ಪ್ರಥಮ ಬಹುಮಾನ ಅಂತ ಸಿಕ್ತು. ಹಾಗೆ ಮತ್ತಷ್ಟು ಬರೀಲಿಕ್ಕೆ ಶುರು ಆಯಿತು. ನಾನು ಎಲ್ಲ ಪೇಪರ್ ಓದೋದು, ಅದು ಇದು. ನನ್ನ ಮಾವನವರು ತುಂಬ ಪುಸ್ತಕಗಳನ್ನೆಲ್ಲ ಕೊಡ್ತಾಯಿದ್ರು, ಬಾಲಮಂಗಳ, ರಾಜಗ ಸಂಗಮ, ಇಂಥದ್ದೆಲ್ಲ ಪುಸ್ತಕಗಳನ್ನೆಲ್ಲ ತಂದು ಕೊಡ್ತಾಯಿದ್ರು. ಓದ್ತಾ ಇದ್ದೆ ನಾನು. ನನಗೆ ಆಮೇಲೆ ನಾವೆಲ್ಸ್ ಓದೋದು ಹುಚ್ಚಿಡಿತು. ಮತ್ತು ಕಾಲೇಜಲ್ಲಿ ಓದ್ತಾ ನಾವೆಲ್ಸ್ ಅಂದರೆ ಊಟ ನಿದ್ದೆ ಬಿಟ್ಟು ಓದ್ತಾ ಇದ್ದೆ ನಾನು. ಅಷ್ಟು ಈ ಸಾಯಿ ಸುತೆ ಅವ್ರದ್ದಾಗಿರ್ಬೋದು, ಶಿವರಾಮ್ ಕಾರಂತ ಅವ್ರದ್ದಾಗಿರ್ಬೋದು, ಇಂಥ ಒಳ್ಳೆ ಹಿರಿಯ ವ್ಯಕ್ತಿಗಳಂತ ಬರೆದಂತಹ ಕಾದಂಬರಿಗಳನ್ನ ತುಂಬ ಓದ್ತಾ ಇದ್ದೆ. ಹಾಗಾಗಿ ಮತ್ತೆ ಅದಾದ ನಂತರ ಪ್ರತಿಲಿಪಿಯಲ್ಲಿ ಅದಾದ ನಂತರ ಈ ಕೊರೋನಾ ಟೈಮ್ ಬಂತಲ್ಲ, ಈ ಕೊರೋನಾ ಟೈಮ್ ಬಂದಾಗ ನಮಗೆ ಎಲ್ಲರೂ ಮನೇಲೇ ಕೂತಿದ್ವಿ. ಅಲ್ಲಿ ಒಂದು ರಂಗಶಿಬಿರ ಅಂತ ಹೇಳ್ಬಿಟ್ಟು ಒಬ್ಬರು ಸೊಬಗು ರಂಗಶಿಬಿರ ಅಂತ ಹೇಳ್ಬಿಟ್ಟು ಒಬ್ಬರು ಅನಂತ್ ಅವರು ಇದು ಒಂದು ವಾಟ್ಸಪ್ ಗ್ರೂಪ್ ಮಾಡಿದರು. ಅಲ್ಲಿ ಮಕ್ಕಳಿಗೆಲ್ಲ ಆನ್ಲೈನ್ ಸ್ಪರ್ಧೆ ಅಥವಾ ಆನ್ಲೈನ್ ಕೋರ್ಸ್ಗಳನ್ನ ಕೊಡ್ತೀವಿ ನಾವು ಅಂತ. ಅವರು ಪ್ರತಿಲಿಪಿಯಲ್ಲಿ ಪರಿಚಯ ಆದವ್ರು ನನಗೆ, ಅನಂತ್ ಅಂತ. ನನ್ನ ಮಗನ ಸೇರಿಸ್ಬೇಕು, ನೀವೊಂದು ಇದು ಮಾಡಿ ಅಂತ ಹೇಳಿದೆ. ಅವರು ಆಯಿತು ಅಂತ ಹೇಳ್ಬಿಟ್ಟು ಒಂದು 10 ಮಕ್ಕಳನ್ನ ಸೇರಿಸಿ
ಬೇರೆ ಬೇರೆ ಕಡೆಯಿಂದೆಲ್ಲ ಸೇರಿಸಿ ಆನ್ಲೈನ್ ಮುಖಾಂತರ ಮಾಡಿದರು. ಆಮೇಲೆ ಅವರ ಗ್ರೂಪಿಂದ ಮತ್ತೆ ಈ ಸಾಹಿತ್ಯದ ಒಂದು ಗ್ರೂಪಿಗೆ ಸೇರಿಕೊಂಡೆ ನಾನು, ಸಿರಿಗನ್ನಡ ಅಂತ ಹೇಳ್ಬಿಟ್ಟು. ಅಲ್ಲಿ ಸೇರ್ಕೊಂಡಾದಮೇಲೆ ಸ್ಪರ್ಧೆಗೆ ಅಂತ ಹೇಳ್ಬಿಟ್ಟು ಮತ್ತೆ ಎಲ್ಲ ಸಾಹಿತ್ಯ ಗ್ರೂಪ್ಗಳು, ನಮ್ಮ ಮುಖಪುಟದಲ್ಲಾಗಿರ್ಬೋದು, ವಾಟ್ಸಪ್ ಗ್ರೂಪ್ಗಳಲ್ಲಾಗಿರ್ಬೋದು, ಪ್ರತಿಯೊಂದು ಗ್ರೂಪಲ್ಲೂ ಸಾಹಿತ್ಯ ಸ್ಪರ್ಧೆ ಅಂದರೆ ಒಂದೊಂದು ವಾಕ್ಯ ಕೊಡ್ತಾಯಿದ್ರು. ಇಂಥದಕ್ಕೆ ನೀವು ಕವನ ಬರೀರಿ, ಇಂಥದಕ್ಕೆ ಕತೆ ಬರೀರಿ, ಚಿತ್ರಗಳನ್ನ ಕೊಟ್ಟು ಕತೆ ಬರೀರಿ, ಹಾಯ್ಕು ಆಗ್ಬೋದು, ಚುಟುಕು ಆಗ್ಬೋದು, ಪ್ರತಿಯೊಂದು ವಿಧವಾದಂತಹ ಸಾಹಿತ್ಯದ ಪ್ರಕಾರಗಳನ್ನು ನಾನು ನೋಡಿದ್ದೀನಿ. ಹಾಗಾಗಿ ಅಲ್ಲಿಂದ ಸ್ಪರ್ಧೆಯಲ್ಲಿ ಬಂದು ಅತ್ಯುತ್ತಮ ಕವನ, ಅತ್ಯುತ್ತಮ ಪ್ರಥಮ ಬಹುಮಾನ, ಅಭಿನಂದನಾ ಪತ್ರಗಳು, ಪ್ರಶಸ್ತಿಗಳು ಇಲ್ಲೆಲ್ಲ ಬರಲಿಕ್ಕೆ ಶುರುವಾಯಿತು. ಅದರಿಂದನೇ ಆಯಿತು ಇಲ್ಲಿ ತನಕ ಬಂದಿದ್ದು. ಈ ಸಾಹಿತಿಗಳಂದಾಕ್ಷಣ ಮೊದಲಿಗೆ ನಮಗೆ ತಲೆಗೆ ಬರುವ ಆದಷ್ಟು ಪುಸ್ತಕಗಳನ್ನು ಓದಬೇಕು ಅಂತ ಹೇಳಿದ್ರೆ, ನೀವು ಹೇಳಿದ್ರೆ ನಾನು ಬಹಳಷ್ಟು ಪುಸ್ತಕಗಳನ್ನು ಓದಿದೆ ಅಂತ. ಈಗ ಸಹ ಪುಸ್ತಕಗಳನ್ನು ಓದ್ತಾ ಇದ್ದೀನಿ. ಹೌದು, ನಮ್ದೊಂದು ಸಣ್ಣ ಲೈಬ್ರರಿಯೇ ಇದೆ ಮನೆಯಲ್ಲಿ. ಪುಸ್ತಕಗಳನ್ನು ಈಗ ಹೆಚ್ಚಾಗಿ ನನಗೆ ಪುಸ್ತಕ ಬಹುಮಾನವೇ ಬಂದಿದೆ ತುಂಬ. ಈ ಸಾಹಿತ್ಯ ಗ್ರೂಪ್ಗಳಲ್ಲೆಲ್ಲ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರಿಂದ ಪುಸ್ತಕ ಬಹುಮಾನಗಳು ತುಂಬ ಬಂದಿದೆ. ಅದಕ್ಕಿಂತ ಮೊದಲು ನನ್ನ ಗಂಡ ಕೂಡ ಪುಸ್ತಕಗಳನ್ನ ತರ್ತಾ ಇದ್ರು. ಅವರು ಕೂಡ ಓದೋದ್ರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಅವರಿಗೆ. ಸೊ ಹಾಗಾಗಿ ಅವರು ಕೂಡ ಪುಸ್ತಕ ತರ್ತಾ ಇದ್ರು, ಓದು ಅಂತ ಹೇಳಿಬಿಟ್ಟು ನಾನು ಓದ್ತಾ ಇದ್ನಲ್ಲ, ಹಾಗಾಗಿ ಮತ್ತಷ್ಟು ಪುಸ್ತಕಗಳು ಅದು ಒಂಥರ ಲೈಬ್ರರಿ ಆಗಿಬಿಟ್ಟಿದೆ. ಓಕೆ, ಈಗ ನೋಡಿ, ಈಗಿನ ನಮ್ಮ ಜನರೇಷನ್ ಎಲ್ಲ ಪುಸ್ತಕಗಳನ್ನು ಓದೋದು ಕಮ್ಮಿ, ಆದರೆ ಸಾಹಿತ್ಯ ಕ್ಷೇತ್ರದಲ್ಲಿ ನಮಗೆ ಬಹಳಷ್ಟು ಇಂಟ್ರೆಸ್ಟ್ ಬರ್ತದೆ. ನಾವು ಹೇಗೆ ಸಾಹಿತ್ಯ ಬರ್ತೇವೆ ಅಂದ್ರೆ ಪ್ರಾಸಪದಗಳ ಮೂಲಕವೇ. ಒಂದು ಸಾಹಿತ್ಯ ಅಂದ್ರೆ ಪ್ರಾಸಪದಗಳು ಬರಬೇಕು. ಅದು ಕೂಡ ನೀವು ಹೇಳಿದ್ರಿ ಸಾಹಿತ್ಯದಲ್ಲಿ ಬಹಳಷ್ಟು ಪ್ರಕಾರಗಳಿವೆ. ಗಜಲ್ ಹೇಳಿದ್ರಿ, ನ್ಯಾನೋ ಕಥೆಗಳು, ಶಿಶುಗೀತೆಗಳು ಅಂತ ಹೇಳಿದ್ರಿ. ನೀವು ಅದ್ರ ಬಗ್ಗೆ ಏನು ಹೇಳ್ತಾ ಹೋಗ್ತೀರಾ? ಸಾಹಿತ್ಯದಲ್ಲಿ ಎಷ್ಟು ಪ್ರಕಾರ ಹೇಳಿದ್ರಿ, ಅದ್ರ ಬಗ್ಗೆ ನೀವು ಯಾವುದೆಲ್ಲ ಕಲ್ತಿದ್ದೀರಿ, ಎಷ್ಟು ಬರ್ದಿದ್ದೀರಿ? ನಾನು ಆವಾಗನೇ ಹೇಳಿದ್ನಲ್ಲ, ಗಜಲ್ ಬರ್ದಿದ್ದೀನಿ, ಆಮೇಲೆ ಗುಣಿತಾಕ್ಷರ ಕವನ ಬರ್ದಿದ್ದೀನಿ, ಸುನೀತಾ ಬರ್ದಿದ್ದೀನಿ, ಚುಟುಕು, ಮುಕ್ತಕ, ಇಂಥವೆಲ್ಲ ತುಂಬ ಬರ್ಕೊಂಡು ಬಂದಿದ್ದೀನಿ ಇಲ್ಲಿ ತನಕ. ನ್ಯಾನೋ ಕಥೆ ಆಗಿರ್ಬೋದು, ಕಿರುಕಥೆಗಳಾಗಿರ್ಬೋದು, ಕಥೆಗಳಾಗಿರ್ಬೋದು, ಇಂಥವೆಲ್ಲ ಬರ್ದಿದ್ದೀನಿ ನಾನು. ಓಕೆ ಮೇಡಮ್, ನಿಮ್ಮ ಜೊತೆ ಮಾತನಾಡಲಿಕ್ಕೆ ಮತ್ತಷ್ಟು ವಿಷಯ ಇದೆ. ನಿಮ್ಮ ಬಾಯಿಂದಲೇ ಒಂದು ಶಿಶುಗೀತೆ ಆಗಿರ್ಬೋದು, ನ್ಯಾನೋ ಕಥೆಗಳನ್ನು ಹೇಳಿಸ್ತೇನೆ. ಈಗ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಸಾಹಿತ್ಯದ ಪಯಣವನ್ನು, ಇವರ ಬಗ್ಗೆ ಮತ್ತಷ್ಟು ತಿಳ್ಕೊಳ್ಳುವ. ಆದರೆ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ. ವಿರಾಮದ ನಂತರ ಮತ್ತೊಮ್ಮೆ ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿನ ನಮ್ಮ ಜೊತೆಗಿದ್ದಾರೆ ಸಾಹಿತ್ಯ ಕ್ಷೇತ್ರದ ಒಂದು ಅದ್ಭುತವಾದ ಪ್ರತಿಭೆ ಪುಷ್ಪ ಪ್ರಸಾದ್ ಅವರು. ಬನ್ನಿ, ಅವರನ್ನು ಮತ್ತೊಮ್ಮೆ ಸ್ವಾಗತಿಸೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾನು ಆಗ ಹೇಳಿದೆ ನಿಮಗೆ, ನಾನು ನಿಮ್ಮ ಹತ್ರ ಒಂದು ಕತೆ, ನ್ಯಾನೋ ಕತೆ ಏನನ್ನಾದ್ರೂ ಹೇಳಿಸ್ತೇನೆ ಅಂತ. ನೀವು ಬರೆದಂತಹ ಯಾವುದಾದ್ರೂ ಒಂದು ಸ್ಪೆಷಲ್ ಆಗಿರುವಂತಹ ಕತೆ ಆಗಿರ್ಬೋದು, ಕವನಗಳನ್ನು ವಾಚಿಸ್ಬೋದು ನೀವು. ನಾನು 6ನೇ ಕ್ಲಾಸಲ್ಲಿ ಬರೆದಂತಹ ಕವನ ಒಂದು ಹೇಳ್ತೀನಿ ಫಸ್ಟಿಗೆ. ಇದು 6ನೇ ಕ್ಲಾಸಲ್ಲಿ ಇರುವಾಗ ಬರೆದಂತಹದ್ದು. ನಮ್ಮೂರ ಶಾಲೆ ನೋಡಲು ಬಲು ಸುಂದರ, ನಮ್ಮೂರ ಶಾಲೆ ನೋಡಲು ಬಲು ಸುಂದರ, ನಮ್ಮೂರ ಶಾಲೆ ನಮಗೆ ದೇವಮಂದಿರ, ನಮ್ಮೂರ ಶಾಲೆ ನಮಗೆ ದೇವಮಂದಿರ, ನಮ್ಮೂರ ಶಾಲೆ ಭವಿಷ್ಯದ ಮಂದಿರ, ನಮ್ಮೂರ ಶಾಲೆ ಭವಿಷ್ಯದ ಮಂದಿರ. ಇದು ಇಷ್ಟು ಬರೆದಿದ್ದೆ ನಾನು 6ನೇ ಕ್ಲಾಸಲ್ಲಿ ಇರಬೇಕಾದ್ರೆ. ಆಮೇಲೆ ಬರಿತಾ ಹೆಚ್ಚಾಯಿತು. ಈಗ ರೀಸೆಂಟಾಗಿ ಯಾವುದು ಬರ್ತಿದೆ? ಅದು ಯಾವುದಾದ್ರು ರೀಸೆಂಟಾಗಿ ಬರೆದಿರೋದು ಹೇಳ್ತೀನಿ. ಮೊನ್ನೆಷ್ಟೇ ಒಂದು ಪ್ರೀತಿ ಕವನ ಬರೆದಿದ್ದೆ, ಅದನ್ನೇ ಹೇಳ್ತೀನಿ. ನನ್ನಲ್ಲಿ ಮೊಳೆತಿದೆ ಪ್ರೀತಿಯ ಕಾಯಿಲೆ, ನನ್ನಲ್ಲಿ ಮೊಳೆತಿದೆ ಪ್ರೀತಿಯ ಕಾಯಿಲೆ, ಪರಿಹರಿಸು ಬಾ ನೀ ಬಂದು ಈಗಲೇ, ಪರಿಹರಿಸು ಬಾ ನೀ ಬಂದು ಈಗಲೇ, ತುಟಿಯ ಮೇಲೆ ಚಿಗುರಿದೆ ನಿನ್ನದೇ ಹೆಸರು, ನೀ ಬಂದು ಮಾಡು ನನ್ನ ಬಾಳ ಹಸಿರು, ತುಟಿಯ ಮೇಲೆ ಚಿಗುರಿದೆ ನಿನ್ನದೇ ಹೆಸರು, ನೀ ಬಂದು ಮಾಡು ನನ್ನ ಬಾಳ ಹಸಿರು, ವಿಹರಿಸಿದೆ ಕಂಗಳು ಸ್ವಪ್ನ ಲೋಕದಿ, ಹೃದಯವೇ ಕರಗಿದೆ ಈ ನಿನ್ನ ನೋಟದಿ, ವಿಹರಿಸಿದೆ ಕಂಗಳು ಸ್ವಪ್ನ ನೋಟದಿ, ಹೃದಯವೇ ಕರೆದಿದೆ ಈ ನಿನ್ನ ನೋಟದಿ, ಬರೆಯಲು ಪ್ರೇರೇಪಿಸಿದೆ ಕವನದ ಸಾಲು, ಮನಸ್ಸೇ ಮಾಗಿದೆ ಪ್ರೀತಿಯು ಮೂಡಲು, ಬರೆಯಲು ಪ್ರೇರೇಪಿಸಿದೆ ಕವನದ ಸಾಲು, ಮನಸ್ಸೇ ಮಾಗಿದೆ ಪ್ರೀತಿಯು ಮೂಡಲು, ಪದಗಳೇ ಸಿಗದು ಕವಿತೆಯ ಬರೆಯಲು, ನನಗೆ ಆಗದು ನಿನ್ನನೆಂದು ಮರೆಯಲು, ಪದಗಳೇ ಸಿಗದು ಕವಿತೆಯ ಬರೆಯಲು, ನನಗೆ ಆಗದು ನಿನ್ನನೆಂದು ಮರೆಯಲು, ಬಂದು ನೀ ಬಿಗಿದಪ್ಪಿಕೋ ನನ್ನನ್ನು ಮರೆಯಲಿ, ನಾ ಮರೆಯುವೆನು ನಿನ್ನ ಬಿಸಿಯುಸಿರಲಿ, ಬಂದು ನೀ ಬಗ್ಗಿದಪ್ಪಿಕೋ ನನ್ನನ್ನು ಮರೆಯಲಿ, ನಾ ಮರೆಯುವೆನು ನಿನ್ನ ಬಿಸಿಯುಸಿರಲಿ.
ಓಕೆ, ಬಹಳ ಅದ್ಭುತವಾಗಿ ಬರ್ದಿದ್ದೀರಿ ಮೇಡಮ್. Thank you. ನಾನು ನೆನೆಸಿದ ಪ್ರಕಾರ ನೀವು ಬಹಳ ಪ್ರೀತಿಯ ಬಗ್ಗೆ ಕವನಗಳನ್ನು ಬರೀತೀರಾ ಅಂತ ಅನ್ಕೊಂಡಿದ್ದೀನಿ. ಪ್ರೀತಿಯ ಬಗ್ಗೆನೂ ಬರಿತೀನಿ, ಬೇರೆ ಇದ್ರು ಇದೆ. ಹೆಚ್ಚಾಗಿ ನೀವು ಯಾವ್ದ್ರ ಬಗ್ಗೆ ವಿಶೇಷವಾಗಿ ಬರೀತೀರಾ? ಹೆಚ್ಚಾಗಿ ಅಂದ್ರೆ ಪ್ರೀತಿ ಬಗ್ಗೆನೇ ಅನ್ಸುತ್ತೆ. Okay. ಯಾಕೆ ಪ್ರೀತಿ ಮೇಲೇನೆ ಜಾಸ್ತಿ ಬರೀತೀರಾ? ಹೇಳ್ಬೇಕಂದ್ರೆ ನಂದು ನನ್ನ ಗಂಡಂದು ಲವ್ ವಿತ್ ಅರೇಂಜ್ ಮ್ಯಾರೇಜ್, ಹಾಗಾಗಿ ಪ್ರೀತಿಯ ಬಗ್ಗೆ ಜಾಸ್ತಿ ಬರೀತೀನಿ. ಓಕೆ ಓಕೆ ಮೇಡಮ್, ನೀವು ಹೇಳಿದ್ರಿ ಈಗ ಕೊರೋನಾ ಟೈಮಲ್ಲಿ ನಮಗೆ ಅಭಿನಂದನಾ ಪತ್ರ ಆಗಿರಬಹುದು, ನನ್ನ ಮಗನಿಗೆ ಕೂಡ ಸಾಹಿತ್ಯ ಕ್ಷೇತ್ರದಲ್ಲಿ ಒಂದು ಇಂಟ್ರೆಸ್ಟ್ ಬರಲಿಕ್ಕೆ ಕಾರಣ ಆಯ್ತು ಅಂತ ಹೇಳಿದ್ರು. ಈಗ ನಮ್ಮ ಮೊದಲು ಹೇಗಿತ್ತಂದ್ರೆ ಮೊಬೈಲ್ ಮುಟ್ಬಾರ್ದು, ಪುಸ್ತಕ ಓದಿ. ಈಗ ಏನಾಯ್ತಂದ್ರೆ ಮೊಬೈಲ್ ಯೂಸ್ ಮಾಡುವಂತೆ ಯಾವುದೂ ಇಲ್ಲ ಇವಾಗ, ಒಳ್ಳೆದಕ್ಕೆ ಯೂಸ್ ಮಾಡು ಅಂತ ಹೇಳಿದ್ರೆ. ಆಗ ಆ ಸಂದರ್ಭದಲ್ಲಿ ನೀವು ಯಾವುದೆಲ್ಲ ಕಾಂಪಿಟೇಷನ್ಗೆ ಅಂದ್ರೆ ಆನ್ಲೈನ್ ಅಲ್ಲಿ? ಹೌದು, ನನ್ನ ಮಗನಿಗೆ ನಾನು ಅಂದ್ರೆ ಅವನು ಡ್ರಾಯಿಂಗ್ ಅಲ್ಲಿ ಹೆಚ್ಚು ಆಸಕ್ತಿ. ಅವನಿಗೆ ಡ್ರಾಯಿಂಗ್ ಕಾಂಪಿಟಿಷನ್ ಅಲ್ಲಿ ಎಲ್ಲಿದ್ರೂ ಅವನನ್ನ ಸೇರಿಸ್ತೀನಿ ನಾನು. ಅವನಿಗೂ ಸಾಕಷ್ಟು ಅವಾರ್ಡ್ಗಳೆಲ್ಲ ಬಂದಿದೆ. ಹಾಗಾಗಿ ನಾನು ಸೇರುವಂಥದ್ದೆಲ್ಲ ಸಾಹಿತ್ಯದ ಪ್ರಕಾರ, ಅವನಿಗೆ ಸೇರಿಸುವಂಥದ್ದೆಲ್ಲ ಡ್ರಾಯಿಂಗ್ ಕಾಂಪಿಟಿಷನ್ಗೆ. ಓಕೆ, ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದ್ರೆ ನೀವು ವೃತ್ತಿಯ ಬೇರೆ ಪ್ರವೃತ್ತಿಯ ಬೇರೆ ಮೊದಲನೇದಾಗಿನೇ ಹೇಳಿದೆ. ಅದು ಹೇಗೆ ಕನೆಕ್ಟ್ ಆಯ್ತು? ಅಂದ್ರೆ ನಿಮ್ಮ ವೃತ್ತಿಗೆ ಇದು ಸಂಬಂಧವೇ ಇಲ್ಲ. ಅಲ್ಲಿ ಹೇಗೆ ಸಪೋರ್ಟ್ ಮಾಡ್ತಾರ? ನೀವು ಕವಿತೆ ಕವನಗಳನ್ನು ಬರೆಯೋದು ಅವರಿಗೆ ಗೊತ್ತಾ? ಹೌದು, ಎಲ್ಲ ನಮ್ಮ ಡಿಪಾರ್ಟ್ಮೆಂಟಿಗೆ ಗೊತ್ತಿದೆ. ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಸಂಬಂಧ ಪತ್ರಿಕೆ ಅಂತ ಇದೆ, ಅದರಲ್ಲಿ ನನ್ನ ಬಗ್ಗೆ ಸಾಕಷ್ಟು ಬರೆದಿದ್ರು ಕೂಡ. ಅವರು ಕೂಡ ನನಗೆ ಅದರಲ್ಲಿ ಅಭಿನಂದನೆ ಎಸಿದ್ರು. ನಮ್ಮ PDG ಅವರ ಮೂಲಕವೇ ನನಗೆ ಅಭಿನಂದನೆ ಕೂಡ ಸಲ್ಲಿಸಲಾಯಿತು. ತುಂಬ ಖುಷಿ ಆಯಿತು ನನಗೆ ಅವಾಗ. ಸಾಹಿತಿಗಳಂದಾಕ್ಷಣ ಕವಿಗೋಷ್ಠಿಗಳಾಗಿರ್ಬಹುದು, ಬೇರೆ ಬೇರೆ ಊರಿಗೆ ಹೋಗ್ತಾರೆ ಅಂದ್ರೆ ಅವರ ಕವನಗಳನ್ನು ವಾಚಿಸ್ಲಿಕ್ಕೆ. ನೀವು ಹಾಗೆ ಹೋಗಿದ್ದೀರಾ? ಯಾವೆಲ್ಲ? ಹೌದು, ಬೆಂಗಳೂರಿಗೆ ಹೋಗಿದ್ದೆ, ಆಮೇಲೆ ಬಳ್ಳಾರಿಗೆ ಹೋಗಿದ್ದೆ ಹೂವಿನಡಗಲಿ ಅಂತ ಹೇಳ್ಬಿಟ್ಟು, ಆಮೇಲೆ ಮಂಗಳೂರು, ಇಲ್ಲಿ ಉಡುಪಿ. ಓಕೆ, ಈಗ ನೀವು ಮಡಿಕೇರಿಯವರು, ನೀವು ಮಾತನಾಡುವಂತ ಕನ್ನಡ ಉಚ್ಚಾರನೇ ಬೇರೆನೆ. ನಾವು ಮಾತನಾಡೋದು ಬೇರೆ. ನೀವು ಹೇಗೆ ಅಂದ್ರೆ ನಂದು ಅಂತ ಹೇಳಿದ್ರೆ ಫಸ್ಟ್ ಮಡಿಕೇರಿಲಿದ್ದೆ, ಆಮೇಲೆ ಮದುವೆ ಆದ ನಂತರ ಗಂಡನ ಜೊತೆ ಹುಬ್ಳಿ, ಧಾರವಾಡ, ಅಲ್ಲಿ ಇಲ್ಲಿ ಅಂತೆಲ್ಲ ಹೇಳಿ ಎಲ್ಲ ಲ್ಯಾಂಗ್ವೇಜ್ ಕೂಡ ಮಿಕ್ಸಪ್ ಆಯಿತು. ಕನ್ನಡ ಅನ್ನೋದು ನನಗೆ ಆಲ್ ಓವರ್ ಕರ್ನಾಟಕದ್ದು ಆಗಿಬಿಟ್ಟಿದೆ. ಅದು ಸ್ಪಷ್ಟ ಕನ್ನಡವೇ ಅಲ್ಲ ಅಂತ ಅನಿಸ್ಬಿಡುತ್ತೆ ನಮಗೆ. ಬರೆಯುವಾಗ ಮತ್ತೆ ಸ್ಪಷ್ಟ ಉಚ್ಚಾರಣೆಯಲ್ಲೇ ಬರೀಬೇಕಾಗ್ತದೆ. ಓಕೆ, ನಿಮಗೆ ಬಹಳಷ್ಟು ಪ್ರಶಸ್ತಿಗಳು ಲಭಿಸಿವೆ ಮೇಡಮ್. ನಿಮಗೆ ಪ್ರಶಸ್ತಿಗಳು ಬಂದಾಕ್ಷಣ ಒಂದು ಮೊದಲನೇ ಪ್ರಶಸ್ತಿ ಅಂದ್ರೆ ಒಂದು ಬೆಸ್ಟ್ ಮೂಮೆಂಟ್ ಅಂತ ಇರ್ತದೆ. ಮೊದಲನೇ ಪ್ರಶಸ್ತಿ ಯಾವುದು? ಆ ಒಂದು ಸಂದರ್ಭ ಹೇಗಿತ್ತು? ಹೌದು, ಕರ್ನಾಟಕ ರಾಜ್ಯ ಸಿರಿ ಪ್ರಶಸ್ತಿ ಬಂದಿತ್ತು, ರಾಜ್ಯ ಪ್ರಶಸ್ತಿ ಅನ್ನೋದು. ಅದಕ್ಕೆ ನಾನು ಕೇಳಿದ್ದೆ, ನಾನು ಈ ಪ್ರಶಸ್ತಿಗೆ ಅರ್ಹಳ ಅಂತ ಹೇಳ್ಬಿಟ್ಟು. ಆವಾಗ ಅವರು ಮಧುನಾಯಕ್ ಸರ್ ಹೇಳಿದರು, ಏನಮ್ಮ ನೀನು ಈಗ ಕೇಳ್ತೀಯ, ನಿನ್ನ ಕವನಗಳು ನೋಡಿದರೆ ಎಲ್ಲರೂ ಇಷ್ಟಪಡ್ತಾರೆ ಅಂತ ಹೇಳಿಬಿಟ್ಟು. ಆಮೇಲೆ ಮತ್ತೆ ಎಲ್ಲರೂ ಹೇಳಿದರು, ಅವರ ಮೂಲಕ ಬೇರೆ ಬೇರೆ ಕಡೆಯಿಂದೆಲ್ಲ ಕಮೆಂಟ್ಸ್ ಎಲ್ಲ ಬಂತು, ನಿಮ್ಮ ಕವನ ತುಂಬ ಚೆನ್ನಾಗಿದೆ, ನಿಮಗೆ ರಾಜ್ಯ ಪ್ರಶಸ್ತಿ ಬಂದಿದೆ ಅಂತ. ಸೊ ನನಗೆ ತುಂಬ ಖುಷಿ ಆಯಿತು ಅವಾಗ. ಓಕೆ, ಈಗ ಸಾಹಿತ್ಯ ಕ್ಷೇತ್ರದಲ್ಲಿ ನೀವು ಇಷ್ಟೆಲ್ಲ ಸಾಧನೆ ಮಾಡಿದ್ರಿ, ಸಾಹಿತ್ಯ ಬಿಟ್ಟು ಬೇರೆ ಯಾವುದೆಲ್ಲ ವೃತ್ತಿಯಲ್ಲಿ ಇದ್ದೀರಿ ಆಗಬಹುದು? ಆದರೆ ಯಾವುದು ಹಾಬೀಸ್ ಅಂತ ಹೇಳಿದರೆ ಕ್ರಾಫ್ಟ್ ವರ್ಕ್ ಮಾಡೋದು. ಈಗ ಪೇಪರಲ್ಲಿ ಏನಾದರೂ ಮಾಡುವಂಥದ್ದು, ಕಟ್ ಮಾಡಿ ಅದು ಮಾಡೋದಂತ, ಮತ್ತು ಬಾಟಲ್ಸ್ಗೆಲ್ಲ ಪೇಂಟ್ ಮಾಡಿ ಅದು ಈ ಲೇಸ್ ಎಲ್ಲ ಬರುತ್ತಲ್ಲ ಆ ಥರದಲ್ಲೆಲ್ಲ ಡಿಸೈನ್ ಮಾಡಿ ಅದೊಂದು ವಾಸ್ ಟೈಪ್ ಮಾಡುವಂಥದ್ದು ಆಗಲಿ, ಆ ಥರದ್ದೆಲ್ಲ ಮಾಡ್ತೀನಿ. ಆಮೇಲೆ ಮಗನ ಜೊತೆ ಸೇರಿಕೊಂಡು ಡ್ರಾಯಿಂಗ್ ಮಾಡೋದು, ಇಂಥದ್ದೆಲ್ಲ ಮಾಡ್ತಾ ಇರ್ತೀನಿ. ಓಕೆ, ನೀವು ಯಾವತ್ತಾದರೂ ನಿಮ್ಮ ಮಗನಿಗೆ ನೀನು ಕವನ ಬರಿ ನನ್ನ ತೀರುತ್ತೆ ಆಗು ಅಂತ ಹೇಳ್ತೀರಾ? ಕವನ ಅವನಿಗೆ ಬರೀಲಿಕ್ಕೆ ಬರೋದಿಲ್ಲ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂತ ಹೇಳಿದ್ರೆ, ನನ್ನ ಮಗನಿಗೆ ಕನ್ನಡ ಮಾತಾಡ್ಲಿಕ್ಕೆ ಬರ್ತದೆ ಅಷ್ಟೇ ಬಿಟ್ಟು ಕನ್ನಡ ಓದೋದಾಗ್ಲಿ ಕನ್ನಡ ಬರೆಯೋದಾಗ್ಲಿ ಬರೋದೇ ಇಲ್ಲ. ನಾನು ಅವನಿಗೆ ಸಾಕಷ್ಟು ಸಲ ಹೇಳ್ತೀನಿ, ಅವನಿಗೆ ಕನ್ನಡ ಕಲಿ ಅಂತ ಹೇಳ್ಕೊಂಡು. ಕಲಿತಾನೆ, ಆದರೆ ಅದು ಸ್ಪಷ್ಟವಾಗಿ ಬರೋದಿಲ್ಲ. ಮಾತನಾಡಲಿಕ್ಕೆ ಬರ್ತದೆ ಕನ್ನಡ, ಆದರೆ ಅವನು ಒಂದು ಸ್ಟೋರಿ ಬರೆದಿದ್ದಾನೆ, ಇಂಗ್ಲೀಷಲ್ಲಿ ಬರೆದಿದ್ದಾನೆ. ಅದನ್ನು ಅವನು ಹೇಳ್ತಾ ಇರ್ತಾನೆ, ನಾನು ಇದನ್ನು ಮೂವಿ ಮಾಡಬೇಕು, ಈ ಸ್ಟೋರಿಯನ್ನು ನಮ್ಮ ಹುಡುಗರೆಲ್ಲ ಸೇರಿಕೊಂಡು ಒಂದು ಮೂವಿ ಮಾಡಬೇಕು ಅಂತ ಸಾಕಷ್ಟು ಸಲ ಹೇಳ್ತಾ ಇದ್ದ ಅವನು. ಓಕೆ, ಯಾವತ್ತು ತಾಯಿಯಂತೆ ಮಗ. ನಿಮ್ಮ ರೀತಿಯಲ್ಲಿ ಅವನು ಕೂಡ ಬೇರೆ ಕ್ಷೇತ್ರ ಅಂದ್ರೆ ಒಂದು ಸಿಮಿಲಾರಿಟಿ, ಆದ್ರೆ ಫೀಲ್ಡ್ ಬೇರೆ. ಹಾಗೆ ಇರುವಾಗ ನಿಮ್ಮ ಈಗ ಸಾಹಿತ್ಯ ಜರ್ನಿ ಆಗಿರ್ಬೋದು, ಕ್ರಾಫ್ಟ್ ಬಗ್ಗೆ ಹೇಳ್ತಾ ಹೋದ್ರೆ, ಈಗಿನ ಯೂತ್ಗಳಿಗೆ ಅಂದ್ರೆ ಕವನ ಕವಿತೆ ಕೇಳಲಿಕ್ಕೆ ಇಷ್ಟಪಡ್ತಾರೆ, ಪುಸ್ತಕ ಓದೋದಿಲ್ಲ. ನಾವು ಏನಿದ್ರು ಮೊಬೈಲ್ ಅಲ್ಲಿ ನೋಡ್ತೇವೆ, ಅಂತವರಿಗೆ ಏನು ಹೇಳ್ತೀರಾ? ಮೊಬೈಲು ನೋಡಬೇಕು, ಅತಿ ಹೆಚ್ಚಾಗಿ ನೋಡಬಾರ್ದು ಮೊಬೈಲ್ ಕೂಡ. ಅಷ್ಟು ಅಂದರೆ ಕಣ್ಣಿಗೆಲ್ಲ ತುಂಬ ಎಫೆಕ್ಟ್ ಆಗುತ್ತೆ.
ಆದರೆ ಈಗ ಮೊಬೈಲ್ ಇಲ್ಲದೆ ಇರುವಂಥದ್ದು ಎಲ್ಲೂ ಇಲ್ಲ. ಮಕ್ಕಳು ಕೂಡ ಅಷ್ಟೇ ಮೊಬೈಲ್ ಇಲ್ಲದೆ ಓದೋದಿಲ್ಲ. ಈವನ್ ಟೀಚರ್ಸ್ ಆಗಿರ್ಬೋದು, ಇವಾಗೆಲ್ಲ ಆನ್ಲೈನಲ್ಲಿ ಅವ್ರು ನೋಟ್ಸ್ ಕಳಿಸೋದಾಗಲಿ ಏನೇ ಒಂದಿದ್ರೂ ಮೊಬೈಲ್ ಮೂಲಕವೇ. ಈ ಕೊರೋನಾ ಬಂದ ನಂತರ ಮೊಬೈಲ್ ಮೂಲಕವೇ ಆಗಿದೆ. ಅದಕ್ಕಿಂತ ಮೊದಲಾದರೆ ಎಲ್ಲರೂ ಬರೀರಿ, ನೀವು ಪುಸ್ತಕಗಳನ್ನೇ ಬರಿಬೇಕು, ಆ ಥರ ಒಂದು ಭಾವನೆ ಇತ್ತು. ಸಾಹಿತಿಗಳಂದಾಕ್ಷಣ ಒಂದು ಸಾಹಿತ್ಯ ಬರಿಬೇಕಾದ್ರೆ ಈಗ ನಮ್ಮ ಸ್ಕೂಲಲ್ಲಿ ಆಗಿರ್ಬೋದು, ಒಂದು ಮಳೆ ಅಂತ ಕೊಡ್ತಾರೆ, ಆ ಟಾಪಿಕ್ ಬಗ್ಗೆ ನೀವು ಬರಿತಾ ಹೋಗಿ ಅಂತ ಹೇಳ್ತಾರೆ. ಯಾಕಂದ್ರೆ ಸೈಲೆಂಟ್ ಇರಬೇಕು, ಆ ಒಂದು ಮೂಮೆಂಟ್ ಸೈಲೆಂಟ್ ಇರಬೇಕು. ನೀವು ಸಾಹಿತ್ಯ ಬರೆಯುವಾಗ ನೀವು ಯಾವ ಒಂದು ಸುತ್ತಮುತ್ತಲಿನ ವಾತಾವರಣವನ್ನು ಬಯಸ್ತೀರಾ? ನನಗೆ ಬರಿಬೇಕಾದ್ರೆ ಸೈಲೆಂಟ್ ಆಗಿರಬೇಕು. ಫಸ್ಟ್ ಆಫ್ ಆಲ್ ಸೈಲೆಂಟ್ ಆಗಿರಬೇಕು, ಯಾರು ಪಕ್ಕದಲ್ಲಿ ಇರಬಾರ್ದು. ಆ ಥರ ಸೈಲೆಂಟ್ ಅಂದರೆ ಆ ಫೀಲಿಂಗ್ ಬರುವ ರೀತಿಯಲ್ಲೇ ಅದನ್ನು ಬೆಳೆಸ್ಕೊಳ್ತಾ ಬರಿತಾ ಹೋಗ್ತಾ ಇತ್ತು. ಈಗ ಮಳೆ ಬರ್ತಾಯಿದೆ, ಈಗ ಮಳೆ ಹೊರಗೆ ಬರ್ತಾ ಇಲ್ಲ ಅಂದರೂ ಆ ಮಳೆ ಬರ್ತಾ ಇದೆ ಅನ್ನುವ ಭಾವನೆಯನ್ನು ತಂದುಕೊಂಡು ನಾವು ಬರಿಬೇಕಾಗ್ತದೆ. ಹಾಗೆ ಹಾಗಾದ್ರೆ ಎಷ್ಟು ಅಂದ್ರೆ ಸಾಹಿತಿಗಳಾದ್ರೆ ಎಷ್ಟು ಪುಸ್ತಕಗಳನ್ನು ಓದಬೇಕು? ಅದು ಎಷ್ಟು ಮುಖ್ಯ? ಪುಸ್ತಕಗಳನ್ನು ಓದಿದಷ್ಟು ಒಳ್ಳೆಯದು ಬರೀಲಿಕ್ಕೆ. ಎಷ್ಟು ಪುಸ್ತಕಗಳನ್ನು ಓದ್ತೀವೋ ಆವಾಗ ನಮಗೆ ಬರೆಯುವಷ್ಟು ಇನ್ನಷ್ಟು ಹೆಚ್ಚು ಅಂದರೆ ನಮಗೆ ಬರೀಲಿಕ್ಕೆ ಆ ಪುಸ್ತಕಗಳೇ ಪ್ರೇರೇಪಿಸ್ತವೆ ನಮಗೆ ಬರಿಬೋದು ಅಂತ ಹೇಳ್ಬಿಟ್ಟು. ನಮಗೆ ಸೆಂಟೆನ್ಸ್ ಆಗ್ಬೋದು, ವರ್ಡ್ಸ್ ಆಗ್ಬೋದು, ಯಾವುದೇ ಒಂದು ಪ್ರಕಾರಗಳಾಗ್ಬೋದು, ಪುಸ್ತಕಗಳನ್ನ ಓದಿದಷ್ಟು ನಮ್ಮ ಜ್ಞಾನ ಕೂಡ ಹೆಚ್ಚುತ್ತಾ ಹೋಗ್ತದೆ. ಪ್ರತಿಯೊಂದು ನಾವು ಯಾವುದಾದ್ರೂ ಸಾಹಿತ್ಯಗಳನ್ನು ಬರೆಯುವುದು ಯಾವುದೇ ಕ್ಷೇತ್ರದಲ್ಲೇ ಆಗಲಿ, ನಾವು ಆ ಕ್ಷೇತ್ರದಲ್ಲಿ ಒಂದು ಪರಿಣಿತರಿದ್ರು ನಮ್ಮಲ್ಲಿ ತಪ್ಪಿರ್ತದೆ. ಹೌದು, ಆ ತಪ್ಪನ್ನು ಸರಿಪಡಿಸ್ಲಿಕ್ಕೆ ಒಂದು ಗುರುಗಳು ಬೇಕೇ ಬೇಕು. ನಿಮ್ಮ ಗುರುಗಳು ಯಾರು? ಅವರು ನಿಮ್ಮ ತಪ್ಪುಗಳನ್ನು ಹೇಳಿ ಸರಿಪಡಿಸ್ತಿದ್ದವರು ಯಾರು? ಅಂದರೆ ರೀಸೆಂಟ್ಲಿ ಯಾವತ್ತೂ ಆಗ್ಬೋದು. ಈಗ ನಮಗೆ ಅಂತ ಹೇಳಿದರೆ ಮೊದಲು ಒಂದ್ಸಲ ನಾವು ಮಡಿಕೇರಿಲಿ ಇರಬೇಕಾದ್ರೆ ನಮಗೆ ಮುತ್ತಮ್ಮ ಆಂಟಿ ಅಂತ ಒಬ್ಬರಿದ್ರು, ನಮ್ಮದೇ ರಿಲೇಟಿವ್ ಒಬ್ಬರು ಆಂಟಿ. ಅವರು ನನಗೆ ಈ ಕುಂಭಮಿತ್ರಕ್ಕೆ ಎಲ್ಲ ಮೈಸೂರು ಮಿತ್ರ ಅದಕ್ಕೆಲ್ಲ ಪರಿಚಯ ಮಾಡಿಕೊಟ್ರು. ಅಲ್ಲೆಲ್ಲ ನಾನು ಹೆಚ್ಚಾಗಿ ಹೋಗ್ತಾ ಇದ್ದೆ ಅವಾಗ ಇಂಥದ್ದೆಲ್ಲ. ಆವಾಗ ಅವರು ಹೇಳ್ತಾಯಿದ್ರು, ನೀನು ಈ ಥರದ್ದು ಬರಿ, ಆ ಥರದ್ದು ಬರಿ ಅಂತೆಲ್ಲ ಹೇಳ್ತಾಯಿದ್ರು. ಆಮೇಲೆ ಅಣ್ಣಯ್ಯ ಕುಲಾಲ್ ಸರ್ ಅಂತ ಇದ್ದಾರೆ ಇಲ್ಲಿ ಉಡುಪಿಯವರೇ, ಅವರಿಗೆ ಪರಿಚಯಿಸ್ಕೊಟ್ರು. ಅವರು ಸಾಕಷ್ಟು ಪ್ರೋತ್ಸಾಹ ಕೊಡ್ತಾ ಇದ್ರು ಅವಾಗಿಂದನೇ, ಈಗಲೂ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಬರಿತಾ ಬರಿತಾ ಆ ಥರನೇ ಇದು ಬಂತು. ಆಮೇಲೆ ನಾನು ಪ್ರತಿಲಿಪಿಯಲ್ಲಿ ಬರೆದಾಗ ಯಾರೇ ಆಗಿರ್ಬೋದು, ನಮಗೆ ಗುರ್ತ ಇಲ್ಲದವರು, ಅದರಲ್ಲಿ ಇದ್ದದ್ದೆಲ್ಲ ಗುರ್ತ ಇಲ್ಲದವರೇ ಎಲ್ಲರೂ ಒಟ್ಟು ಸೇರಿದಾಗ ನನಗೆ ಒಂದು ಕವನ ಬರಿಬೇಕಾದ್ರೆ ಯಾವುದಾದ್ರೂ ಒಂದು ತಪ್ಪಾಗಿದ್ದರೆ ಇದು ತಪ್ಪಾಗಿದೆ ಆ ವಿಮರ್ಶೆ ಮಾಡಿ ಹೇಳ್ತಾರಲ್ಲ, ಆ ವಿಮರ್ಶೆ ಮಾಡಿ ಹೇಳುವಾಗ ನಮಗೆ ಇನ್ನಷ್ಟು ಬರೀಲಿಕ್ಕೆ ಉತ್ಸಾಹ ಮೂಡ್ತದೆ. ಆ ತಪ್ಪನ್ನು ಯಾರಾದರೂ ಒಬ್ಬರು ಹೇಳಬೇಕು. ನಮ್ಮ ಫ್ರೆಂಡ್ಸ್ ಆದರೆ ನನಗೆ ಪ್ರತಿಲಿಪಿಯಲ್ಲಿ ಯಾರೂ ಪರಿಚಯ ಇರಲಿಲ್ಲ, ಆದರೂ ಹೇಳ್ತಾ ಇದ್ರು ಚೆನ್ನಾಗಿದ್ದಿದ್ರೆ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಎಲ್ಲಾದರೂ ತಪ್ಪಾಗಿದ್ದರೆ ಅದು ಹೀಗೆ ಆಗಬೇಕಿತ್ತಲ್ಲ, ಈಗ ಆಗುವ ಬದಲು ಈ ರೀತಿ ಆಗಿದ್ದರೆ ಚೆನ್ನಾಗಿತ್ತು ಅಂತ. ಆವಾಗ ನಮಗೂ ಒಂದು ಹೌದು ಅನ್ನಿಸ್ತದೆ. ಆವಾಗ ಆ ತಪ್ಪನ್ನು ನಮಗೆ ಹೇಳಿದಾಗ ನಮಗೆ ಇನ್ನಷ್ಟು ಅವರು ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ. ಆಗ ನಮಗೆ ಬರೀಲಿಕ್ಕೆ ಕೂಡ ಒಳ್ಳೆಯದಾಗುತ್ತೆ. ತಪ್ಪು ಮಾಡಿ ನಾವು ಕಲಿತಾ ಹೋಗ್ತೇವೆ. ಹೌದು, ತಪ್ಪು ಮಾಡಿದ್ರೇನೆ ನಾವು ಕಲಿಯೋದು ಕೂಡ. ಹೀಗೆ ನೀವು ತಪ್ಪನ್ನು ಹೇಳ್ತಾ ಇದ್ರಿ ನೀವು ಅಂತ, ನೀವು ಕೂಡ ಮತ್ತೊಬ್ಬರ ತಪ್ಪನ್ನು ಹುಡುಕ್ತೇವೆ ನಾವು. ನಿಮ್ಮ ಸಾಹಿತ್ಯದಲ್ಲಿ ನಿಮ್ಗೆ ಸ್ಟೂಡೆಂಟ್ ಅಂತ ಯಾರಾದ್ರೂ ಇದ್ದಾರಾ? ಇದ್ದಾರೆ, ತುಂಬಾ ಜನ ಇದ್ದಾರೆ. ತುಂಬಾ ಜನ ಈಗಲೂ ಕೇಳ್ತಾರೆ ನನ್ಗೆ ಇದು ಬರಿಬೇಕು ಅದು ಬರಿಬೇಕಂತ. ತುಂಬಾ ಜನ ಕಳಿಸ್ತಾರೆ ಕೂಡ ನನಗೆ, ಇದು ಸರಿ ಇದೆಯಾ ಅಕ್ಕ, ಇದು ಸರಿ ಇದೆಯಾ ಮೇಡಮ್ ಅಂತ ಹೇಳಿ ಹೀಗೆ ಕಳಿಸ್ತಾ ಇರ್ತಾರೆ ನನಗೆ. ನಾನು ಅದು ಕರೆಕ್ಟ್ ಆಗಿದ್ರೆ ಕರೆಕ್ಟ್ ಆಗಿದೆ ಅಂತ ಹೇಳ್ತೀನಿ. ಎಲ್ಲಾದ್ರೂ ತಪ್ಪಿದ್ರೆ ಒಂದು ಸೆಂಟೆನ್ಸ್ ಆಚೆ ಈಚೆ ಆದ್ರೆ ಇದು ಈಗ ಆಗೋ ಬದಲು ಈಗಾಗಿದ್ರೆ ಚೆನ್ನಾಗಿತ್ತು ಅಂತ ನಾನು ಕೂಡ ಹೇಳ್ತೀನಿ. ನನಗೂ ಕೂಡ ಯಾರಾದರೂ ಆ ಥರ ಇದ್ದರೆ ಹಿರಿಯರು ಅವರು ಹೇಳ್ತಾರೆ ನನಗೆ ಕೂಡ. ಈಗ ಸಾಹಿತಿಗಳಂದ ಪರ್ಟಿಕ್ಯುಲರ್ ಇದೇ ಲ್ಯಾಂಗ್ವೇಜ್, ಕನ್ನಡ ಅಂದರೆ ಕನ್ನಡ, ತುಳು ಅಂದರೆ ತುಳು. ನೀವು ಕನ್ನಡ ಬಿಟ್ಟು ಬೇರೆ ಯಾವ ಲ್ಯಾಂಗ್ವೇಜಲ್ಲೆಲ್ಲ ಕತೆ ಆಗಿರ್ಬೋದು ಕವನಗಳನ್ನು ಬರೆದಿದ್ದೀರಾ? ಇಲ್ಲ, ಕನ್ನಡ ಬಿಟ್ಟು ನಾನು ಬರೆದಿರೋದಂದರೆ ಕೂರ್ಗಿ ಲ್ಯಾಂಗ್ವೇಜಲ್ಲಿ ಒಂದೆರಡು ಬರೆದಿದ್ದೆ ಮೊದಲು, ಇವಾಗ ಇಲ್ಲ. ಆಮೇಲೆ ಒಂದು ಹಿಂದಿಯಲ್ಲಿ ಒಂದೆರಡು ಬರೆದಿದ್ದೆ ಅಷ್ಟೇ. ಓಕೆ, ಕೂರ್ಗಿ ಲ್ಯಾಂಗ್ವೇಜಲ್ಲಿ ಮತ್ತು ಹಿಂದಿ ಬರೆದಿದ್ದೀರಿ. ಓಕೆ, ನೀವು ಯಾಕೆ ಶಿಕ್ಷಕಿ ಅನ್ನೋದಂದ್ರೆ ಸಾಹಿತ್ಯ ಅಂದಾಗ ಶಿಕ್ಷಕಿ ಅಂತ ಹೇಳ್ತಾರೆ, ಅದು ಬಿಟ್ಟು ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಹೇಳ್ತಾ ಹೋಗಿ. ನೀವು ಏನ್ ಕೆಲಸ ಮಾಡ್ತಿದ್ದೀರಾ, ಏನೆಲ್ಲ? ನಾನು ಮೊದಲು ಅದೇ ನಾನು ಓದಿದ್ದು ಬರ್ದಿದ್ದೆ ಎಲ್ಲಾನು ಮಡಿಕೇರಿಲೇ ಕಲ್ತಿದ್ದು ಕೂಡ. ನನ್ನ ವಿದ್ಯಾಭ್ಯಾಸ ಎಲ್ಲವೂ ಅಲ್ಲೇ ಆಗಿದ್ದು. ನಾನು BCom ಆದ ನಂತರ ನಾನು ಜರ್ನಲಿಸಮ್ ಮಾಡ್ಬೇಕಂತ ಹೆಚ್ಚಾಗಿ ನನಗೆ ಇದಿತ್ತು. ಆದರೆ ಅದರ ಬದಲು ನಾನು ಸೋಷಿಯಾಲಜಿ ತಗೊಂಡೆ, MA ಸೋಷಿಯಾಲಜಿ ಮಾಡಿ ಆಯಿತು. ಅದರ ನಂತರ ಹೀಗೆ ಬರಿತಾ ಬಂದೆ. ಆಮೇಲೆ ನಾನು ಸ್ಟೆನೋ ಮಾಡ್ಬೇಕಂತ ಹೇಳ್ಬಿಟ್ಟು ಸ್ಟೆನೋಗ್ರಫಿ ಕಲ್ತ್ಕೊಂಡೆ. ಅದ್ರ ನಂತರ ಜುಡಿಷಿಯರಲ್ಲಿ ನನಗೆ ಜಾಬ್ ಸಿಕ್ತು, ಇಲ್ಲಿಗೆ ಬಂದೆ ಅಷ್ಟೇ. ಇನ್ನು ಯಾವುದಾದ್ರೂ ಪುಸ್ತಕಗಳು ಬಿಡುಗಡೆ ಆಗ್ಲಿಕ್ಕಿದ್ರೆ ಅವ್ರು ನಿಮಗೆ ಯಾವುದಾದ್ರೂ ಪ್ರಶಸ್ತಿಗಳು ಇನ್ನು ಬರಲಿಕ್ಕೆ ಉಂಟಾದ್ರೆ ಅದರ ಬಗ್ಗೆ ಹೇಳ್ಬೋದು ನೀವು? ಪ್ರಶಸ್ತಿಗಳು ಬರ್ಲಿಕ್ಕೆ ಅಂತ ಹೇಳಿದ್ರೆ ನಮ್ಗೆ ಗೊತ್ತಾಗೋದಿಲ್ಲ. ನಮ್ಮನ್ನ ಪ್ರಶಸ್ತಿಗಳು, ಒಂದು ಪ್ರಶಸ್ತಿ ಪಡಿಬೇಕಾದ್ರೆ ನಾವು ನಮ್ಮನ್ನ ಬೇರೆಯವರು ಗುರುತಿಸ್ಬೇಕು, ನಾವಾಗಿ ಹೋಗ್ಬಾರ್ದು. ನಮ್ಗೆ ಇಂಥ ಪ್ರಶಸ್ತಿ ಕೊಡಿ ಅಥವಾ ನಮ್ಗೆ ಬೇಕು ಆ ಥರ ನಾವು ಹೋಗ್ಬಾರ್ದು. ನಾವು ಇಲ್ಲೇ ಕೂತ್ಕೊಂಡು ಇರಬೇಕು, ನಮ್ಮನ್ನ ಬೇರೆಯವರು ಗುರುತಿಸ್ಬೇಕು. ಓ, ಇಂಥ ಕಡೆಯಲ್ಲಿ ಇಂಥವ್ರು ಇದ್ದಾರೆ, ಅವರು ಇಷ್ಟು ಸಾಧನೆ ಮಾಡಿದ್ದಾರೆ, ಆ ಮೂಲಕ ನಾವು ಪ್ರಶಸ್ತಿ ಕೊಡ್ಬೋದು ಅಂತ ಹೇಳಿದಾಗ ಆ
ಪ್ರಶಸ್ತಿ ತಗೊಳ್ಳುವಾಗ ನಮಗೆ ಸಾಕಷ್ಟು ಸಂತೋಷ ಆಗ್ತದೆ. ಅದು ಬಿಟ್ಟು ಈಗ ಇತ್ತೀಚೆಗೆಲ್ಲ ವಾಟ್ಸಪ್ ಗ್ರೂಪ್ಗಳಲ್ಲೆಲ್ಲ ಅಂದ್ಕೊಂಡಿದೆ, ಅಂದರೆ ತುಂಬ ಉಟ್ಕೊಂಡಿದ್ದಾವೆ, ನೀವು ಇಷ್ಟು ದುಡ್ಡು ಕೊಡಬೇಕು, ಇಷ್ಟು ದುಡ್ಡು ಕೊಟ್ಟರೆ ನಿಮಗೆ ಪ್ರಶಸ್ತಿ ಕೊಡ್ತೀವಿ ಅಂತ. ಅದು ಖಂಡಿತ ನಾವು ಹೋಗಬಾರ್ದು. ಅದೆಲ್ಲ ಅವರ ಬೆನಿಫಿಟ್ಗೋಸ್ಕರ ಅವರು ಮಾಡಿಕೊಳ್ಳುವಂಥದ್ದು. ನಮ್ಮನ್ನು ಗುರುತಿಸಬೇಕು, ಬೇರೆಯವರು ನಮ್ಮನ್ನು ಗುರುತಿಸಿ ನಮ್ಮನ್ನು ಕೊಟ್ಟರೆ ಪ್ರಶಸ್ತಿ ಅನ್ನೋದು ನಾವು ತಗೊಳ್ಳಿಕ್ಕೆ ಖುಷಿಯಾಗ್ತದೆ. ನಿಮ್ಮ ಜೊತೆ ಮಾತನಾಡಿ ಬಹಳ ಖುಷಿ ಆಯಿತು. ಸಮಯ ಹೋದದ್ದೇ ಗೊತ್ತಾಗಲಿಲ್ಲ. ಸಾಹಿತ್ಯ ಕ್ಷೇತ್ರದಲ್ಲಿ ನೀವು ಇನ್ನಷ್ಟು ಸಾಧನೆ ಮಾಡಬೇಕಂತ ನಾನು ಆಶಿಸ್ತೇನೆ. ಕೊನೆಯದಾಗಿ ಯಾರಿಗಾದ್ರೂ ಧನ್ಯವಾದ ಹೇಳಲಿಕ್ಕಿದ್ರೆ ಹೇಳ್ಬೋದು. ಸ್ಪಂದನ ಟಿವಿಗೆ ನನಗೆ ತುಂಬ ಹೃದಯದ ಧನ್ಯವಾದಗಳು. ಇಲ್ಲಿ ಕರೆಸಿ ನನ್ನನ್ನು ಇಷ್ಟೊತ್ತು ಕೂರಿಸಿ ನನ್ನ ಎಲ್ಲ ಮಾತನಾಡಿಸಿದ್ದಕ್ಕೆ ತುಂಬ ಧನ್ಯವಾದಗಳು. ಸ್ಪೆಷಲಾಗಿ ಭಾಗ್ಯಶ್ರೀ ಮೇಡಮ್ ಅವ್ರಿಗೂ ಧನ್ಯವಾದಗಳನ್ನ ಹೇಳ್ತೀನಿ ನಾನು. ಓಕೆ, ನೀವು ಸಾಹಿತ್ಯ ಕ್ಷೇತ್ರದಲ್ಲಿ ಇನ್ನಷ್ಟು ಸಾಧನೆ ಮಾಡಿ ಇನ್ನಷ್ಟು ಪ್ರಶಸ್ತಿಗಳು ಬರಲಿ ಅಂತ ವೀಕ್ಷಕರು ಹಾಗೂ ಸ್ಪಂದನ ವಾಹಿನಿ ಕಡೆಯಿಂದ ನಾನು ಆಶಿಸ್ತೀನಿ. ಕಾರ್ಯಕ್ರಮಕ್ಕೆ ಬಂದದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಈ ವಾರದ ನಮ್ಮೂರಿನ ಜಾಣೆಯ ಯಶೋಗಾಥೆಯನ್ನು ಮುಂದಿನ ವಾರ ಮತ್ತೊಂದು ಸಾಧಕಿ ಜೊತೆ ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ.